ಆಗ ನನ್ನ ತಮ್ಮಂದಿರು ಸಣ್ಣವರು ಹೈಸ್ಕೂಲ್ಗೆ ಹೋಗ್ತಿದ್ರು. ಇಲ್ಲೇ ಬಂದು ಎಲ್ಲಾದ್ರು ಕ್ಲಿನಿಕ್ ಇಡು ಊರಿನಲ್ಲಿ ಅಂತೇಳಿ ತಂದೆಯವರು ಹೇಳಿದ್ರು. ಉಜಿರೆ ಧರ್ಮಸ್ಥಳದಲ್ಲಿ ಡಾಕ್ಟರ್ಗಳು ಇದ್ದಾರೆ, ಇಲ್ಲಿ ಯಾರು ಡಾಕ್ಟರ್ ಇಲ್ಲ ಅಂತೇಳಿ ನೆರೆಯ ಹೆಬ್ಬಾರ ಕೈಯಲ್ಲಿ ಹೋಗಿ ಕೇಳಿದೆ, ನಿಮ್ಮೊಂದು ರೂಮ್ ಉಂಟು, ಅದು ನನಗೆ ವೈದ್ಯಕೀಯ ಸೇವೆ ಕೊಡ್ಬೋದು ಅಂತೇಳಿ. ಆಯ್ತು ಕೊಡುವ ಅಂತ ಹೇಳಿದ್ರು. ಹಾಗೆ ಅದರಲ್ಲಿ ಶುರು ಮಾಡಿದೆ. 87ಕ್ಕೆ ಮನೆ ಒಕ್ಕಲಾಯ್ತು. ಡಿಸೆಂಬರ್ನಿಂದ ಮನೆಯಲ್ಲಿ ಕ್ಲಿನಿಕ್ ಶುರು ಮಾಡಿದೆ. ಚಾರ್ಮಾಡಿ ಗ್ರಾಮದಿಂದ ಬರ್ತಾರೆ, ಈಚೆಯಿಂದ ನೆರಿಯ, ಪುದುವೆಟ್ಟು, ಚಿಬ್ಬಿದ್ರೆ, ಹೀಗೆ 3-4 ಗ್ರಾಮಗಳ ಒಂದು ಸಂಧಿ ಸ್ಥಳ. ಅದರಿಂದ ಎಲ್ಲಿಗೂ ಹೋಗ್ಬೇಕಾದ್ರೂ ಕಕ್ಕಿಂಜೆ ಬಂದೇ ಹೋಗ್ಬೇಕಿತ್ತು. ಆವಾಗ ನಮಗೆ ಇಲ್ಲಿ ಕ್ಲಿನಿಕ್ ಇಟ್ಟರೆ ಒಂದು ಆಗ್ಬಹುದು ಅಂತೇಳಿ ಕ್ಲಿನಿಕ್ ಇಟ್ಟಿದೆ. ನಾವು ಸ್ಕ್ರಾಪ್ ಇಂದ ಶುರು ಮಾಡಿದವರು. ನಮಗೆ ದಿವಸಕ್ಕೆ 50 ರೂಪಾಯಿ ಆದ ದಿವಸವೂ ಇರ್ಬೋದು, ಇಲ್ಲಿಂದಲ್ಲ ಮೊದಲಿಂದ. ಮತ್ತೆ ನಮ್ದು ಈಗಲೂ ನಮ್ಗೆ ಅಷ್ಟೇ ಕನ್ಸಲ್ಟಿಂಗ್ ಫೀಸ್ ಅಂತ ಇಲ್ಲ. ನಮ್ಮ ಮಾತ್ರೆ ನಮಗೆ ಕಂಪನಿಯವರು ಒಂದು ಮಾತ್ರೆಯಲ್ಲಿ ಇಷ್ಟು ಅಂತ ಆಫರ್ ಇದು ಕೊಡ್ತಾರೆ. ಈಗ ಪಾಠ ಇರುವುದು ಮಧ್ಯಾಹ್ನ ತನಕ ಹಾಸ್ಪಿಟಲ್ ಡ್ಯೂಟಿ ಉಂಟು. ನಮ್ಮಲ್ಲಿ ಇರ್ತದೆ. ನಮ್ಮಲ್ಲಿ ಒಂದು ಫಾರ್ಮಸಿ ಉಂಟು. ಫಾರ್ಮಸಿಯಲ್ಲಿ ಯಾವ ಮತ್ತು ಹೇಗೆ ಮಾಡ್ತಾರೆ ಅಂತೇಳಿ ಅದು ಇರ್ತದೆ. ಈಗ ನಿಲ್ಸಿಂತ ನನಗೆ ವಯಸ್ಸಾಯ್ತು ಒಂದು. ಮತ್ತೆ ಈಗಿನ ಒಂದು ಸಾಮಾಜಿಕ ವ್ಯವಸ್ಥೆಗಳು ಸರಿ ಇಲ್ಲ. ಅದನ್ನ ಯಾರು ಏನು ಅಂತೇಳಿ ನಾವು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಬೆಂಗಳೂರಲ್ಲಿ ಇದ್ದಂತ ಏನು ಸಲಕರಣೆಗಳುಂಟು ಅದನ್ನೇ ತಂದು ನಾವು ಇಲ್ಲಿ ಶುರು ಮಾಡಿದ್ದು. ನವೀಕರಣ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಅಗತ್ಯ ಇಲ್ಲ. ನನಗೇನಾಗಬೇಕು, ನನಗೆ ಮದ್ದು ಕೊಟ್ಟರೆ ಆಯ್ತು, ಜನಗಳಿಗೆ ಬರ್ತಾರೆ, ಜನಗಳಿಗೆ ಅಷ್ಟು ಸಾಕು. ಅವರಿಗೆ ಏನಿಲ್ಲ, ಅವ್ರು ಈ ರೋಜಿ ಮುಟ್ಟುಂಡ ಎಂಗ್ಲಿಗೂ ಸರ ಹಾಕೊಂಡು ಮದ್ದು ಕೊಡ್ತಾರೆ. ಮತ್ತೆ ನಾನು ಒಂದುಂಟು, ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ನೀವು ಇಷ್ಟೇ ಮದ್ದು ಕೊಂಡೋಗಿ ನೀವು ಅಂತೇಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಂಡೋಗಿ, ನಿಮ್ಗೆ ಇವತ್ತು ಆಗುದಿಲ್ಲ ಅಂತ ಬೇಡ. ಚಾರ್ಮಾಡಿ, ಸೋಮಂತಡ್ಕ, ಮುಂಡಾಜೆ ಇಂತಹ ಭಾಗದ ಎಲ್ಲ ರೋಗಿಗಳಿಗೆ ಒಂದು ಕಾಲದಲ್ಲಿ ಇವರೇ ಎಲ್ಲದಕ್ಕೂ ಕೂಡ ಇವರನ್ನೇ ಆಧಾರವಾಗಿ ಇಟ್ಕೊಂಡಿದ್ರು. ಇಷ್ಟೇ ಅಲ್ಲ, ಮೂಡಿಗೆರೆ, ಚಿಕ್ಕಮಗಳೂರು ಈ ಕಡೆಯಿಂದ ಬಂದರೂ ಕೂಡ ಇದೇ ಮನೆಗೆ ಎಂಟ್ರಿ ಆಗ್ತಾ ಇದ್ರು. ಇಲ್ಲಿ ಬಂದು ಇವ್ರ ಹತ್ರನೇ ಮದ್ದು ತಗೊಳ್ತಾ ಇದ್ರು. ಯಾರವರು ಅನ್ನುವಂಥದ್ದು ತಿಳ್ಕೊಬೇಕು. ನೋಡಿ, ಇದೀಗ ನಾವೀಗ ಎಂಟ್ರಿ ಆಗ್ತಾ ಇದೀವಿ. ಇದು ಮೂರ್ತಿ ಕ್ಲಿನಿಕ್ ಅಂತ ಹೇಳುವಂಥದ್ದು. ಡಾಕ್ಟರ್ KV ಮೂರ್ತಿ ಅವರು DAM ಅನ್ನುವಂತಹ ಪದವಿಯನ್ನ ಪಡೆದು, ಡಿಪ್ಲೊಮಾ ಇನ್ ಆಯುರ್ವೇದಿಕ್ ಮೆಡಿಸಿನ್ ಅನ್ನುವಂತಹ ಪದವಿಯನ್ನ ಪಡೆದು ವೈದ್ಯರಾದಂಥವ್ರು ಡಾಕ್ಟರ್ KV ಮೂರ್ತಿ ಅವರು. ಈ ಒಳಭಾಗವನ್ನ ನೋಡ್ತಾ ಇದ್ದೇವೆ. ಯಾಕೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿದ್ರೆ, 51 ವರ್ಷ ಆಯ್ತು ಅವರು ಆಯುರ್ವೇದಿಕ್ ವೈದ್ಯರಾಗಿ. ಇಲ್ಲಿ ಬೆಂಗಳೂರಿನಲ್ಲಿ 3 ವರ್ಷ ಸೇವೆಯನ್ನ ಸಲ್ಲಿಸಿ ತದ ಬಳಿಕ ಊರಿನ ಜನರಿಗೆ ಏನಾದರೂ ನೆರವಾಗಬೇಕು, ಊರಿನ ಜನರ ಆರೋಗ್ಯವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನಾನೇನಾದ್ರೂ ಕೆಲಸ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಕ್ಲಿನಿಕ್ ಅನ್ನ ಇಲ್ಲಿ ಆರಂಭಿಸಿದ್ರು. ಮೊದಲಿಗೆ ಕಕ್ಕಿಂಜೆಯಲ್ಲಿ ಆರಂಭವಾದಂತಹ ಕ್ಲಿನಿಕ್, ಆನಂತರ ಮನೆಗೆ ಶಿಫ್ಟ್ ಮಾಡಿದ್ರು, ಹೊಸ ಮನೆ ಮಾಡಿದ್ರು, ಮನೆಗೆ ಶಿಫ್ಟ್ ಮಾಡಿದ್ರು. ಇಲ್ಲಿರ್ತಕ್ಕಂಥ ಗಾಡ್ರೇಜ್ಗಳನ್ನ ತಾವೀಗ ನೋಡ್ತಾ ಇದ್ರಿ. ಇದು 51 ವರ್ಷದ ಹಿಂದೆ ಬೆಂಗಳೂರಿನಲ್ಲೇ ತೆಗೆದುಕೊಂಡಿರುವಂತಹ ಗಾಡ್ರೇಜ್. ಅಲ್ಲಿ ಅವರು ಆರಂಭಿಸಿದಂತಹ ಕ್ಲಿನಿಕ್ನಲ್ಲೇ ಉಪಯೋಗ ಮಾಡಲ್ಪಟ್ಟಿರುವಂತಹ ಗಾಡ್ರೇಜ್. ಅವುಗಳನ್ನೇ ಇಲ್ಲಿ ತಂದು ಆ ಒಂದು ಬಾಂಧವ್ಯವನ್ನ ಹಾಗೆ ಬೆಸೆದುಕೊಂಡಿದ್ದಾರೆ. 450 ರೂಪಾಯಿಗೆ ತೆಗೆದುಕೊಂಡ ಗಾಡ್ರೇಜ್ ಅದನ್ನ ಸಾಗಿಸ್ಲಿಕ್ಕೆ 200 ರೂಪಾಯಿ ಆಗಿದೆ ಅಂತ, 200 ರೂಪಾಯಿ ಸಾಗಿಸ್ಲಿಕ್ಕೆ ಆಗಿದೆ. ಆ ಗಾಡ್ರೇಜ್ ನೋಡ್ತಾ ಇದ್ರಿ. ಅದರ ಜೊತೆಗೆ ಹೇಗಿದೆ ಅವರ ಚಿಕ್ಕ ಕ್ಲಿನಿಕ್, ಅದರಲ್ಲಿ ಬಹಳ ದೊಡ್ಡ ಸೇವೆಯನ್ನ ಅವರು ಮಾಡಿದ್ದಾರೆ. ಆ ಒಂದು ಕ್ಲಿನಿಕ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಹೇಗೆ ವ್ಯವಸ್ಥೆಗಳಿದಾವೆ ಇಲ್ಲಿ ಅನ್ನುವಂಥದ್ದು. ಆನಂತರ ಇಲ್ಲಿ ಇಂಜೆಕ್ಷನ್ಗೆ ಅದಕ್ಕೆ ಕೊಡುವಂತಹದ್ದು ವ್ಯವಸ್ಥೆ, ಇದೆಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಬಹಳ ವಿಶೇಷವಾಗಿ ನಮ್ಮ ಊರಿನ ಒಂದು ಕ್ಲಿನಿಕ್ ಹೇಗಿರುತ್ತೆ ಅನ್ನುವಂಥದ್ದಕ್ಕೆ ಸಾಕ್ಷಿ. ಅದರ ಜೊತೆಗೆ 50 ವರ್ಷಗಳಿಂದ ಇದೇ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಅಷ್ಟೇ ಸಂಭ್ರಮದ, ಅಷ್ಟೇ ಖುಷಿಯ ವಿಚಾರ. ಅದರ ಜೊತೆಗೆ ಇವರಿಗೆ ಈ ಬಾರಿ ಒಂದು ಸನ್ಮಾನವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನಾವು ಡಾಕ್ಟರ್ KV ಮೂರ್ತಿ ಅವರ ಹತ್ರ ಒಂದಷ್ಟು ಮಾತನಾಡಿಸ್ಬೇಕು. ಅವರ 51 ವರ್ಷದ ಈ ಒಂದು ವೈದ್ಯಕೀಯ ಜರ್ನಿ ಹೇಗಿದೆ, ಯಾವ ರೀತಿಯಾಗಿದೆ, ಮತ್ತು ಇಲ್ಲಿ ಊರಿನಲ್ಲಿ ಬಂದಾಗ ಯಾವ ರೀತಿಯಾಗಿ ಸವಾಲುಗಳು ಎದುರಾಯಿತು, ಬೆಂಗಳೂರಿನಲ್ಲಿ ಹೇಗಿತ್ತು, ಅವರ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲವನ್ನು ಕೂಡ ಕೇಳಬೇಕು. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬಂದಿರುವಂತದ್ದು ವೈದ್ಯರ ದಿನದ ವಿಶೇಷ ಅನ್ನುವಂತ ಕಾರಣಕ್ಕಾಗಿ, ಮತ್ತು ನೀವು ಬಹಳ ವರ್ಷಗಳಿಂದ ಅರ್ಧ ದಶಕಗಳ ಕಾಲ ಸೇವೆಯನ್ನ ಮಾಡಿದ್ರು. ಸರ್, ತಮಗೀಗ ವಯಸ್ಸೆಷ್ಟು? ನಮಗೆ 77 ರನ್ನಿಂಗ್. ಸರ್, ನೀವು ಏನು ವಿದ್ಯಾಭ್ಯಾಸವನ್ನ ಮಾಡಿ ವೈದ್ಯಕೀಯ ಜಗತ್ತಿಗೆ ಎಂಟ್ರಿ ಕೊಟ್ಟಿದ್ದು, ಮತ್ತು ಎಲ್ಲೆಲ್ಲಿ ಓದಿದ್ರಿ, ನಿಮ್ಮ ಬಾಲ್ಯ ಹೇಗಿತ್ತು, ಬಾಲ್ಯದಿಂದ ಆರಂಭ ಮಾಡುವ ಅಂತ. ನನ್ನ ಬಾಲ್ಯ ಬೆಳಲು ನಂದು ಊರು ಕೊಲ್ಪಾಡಿ ಶರ್ಮರ ಮನೆ ಅಂತ ಹೇಳಿದ್ರೆ ಬಾರಿ. ಈಗಲೂ ಕೊಲ್ಪಾಡಿ ಶರ್ಮರು ಅಂತೇಳಿ ಅವರ ಕೊಲ್ಪಾಡಿಯಲ್ಲಿ ಕೃಷ್ಣ ಶರ್ಮ, ಸುಬ್ರಾಯ ಶರ್ಮ ಅಂತೇಳಿ, ಸುಬ್ರಾಯ ಶರ್ಮನವರ ಮಗ ನಾನು, ದೊಡ್ಡ ಮಗ. ನನಗೆ 3 ಜನ ತಮ್ಮಂದಿರು, 3 ಜನ ತಂಗಿಯಂದಿರಿದ್ದಾರೆ. ಮತ್ತೆ ನಾನು 53ರಲ್ಲಿ ನಮ್ಮ ದೊಡ್ಡಪ್ಪ ಅಲ್ಲೇ ಒಂದು ಬೆಳಲಿನಲ್ಲಿ ಒಂದು ಶಾಲೆ ಶುರು ಮಾಡಿ
ಎಲಿಮೆಂಟ್ರಿ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ 5ನೇ ಕ್ಲಾಸ್ ತನಕ ಮಾಡಿದೆ. ಮತ್ತೆ ಉಜಿರೆಯಲ್ಲಿ KV ಹೈಸ್ಕೂಲ್ ಅಂತ ಇತ್ತು ಆವಾಗ. ಮತ್ತೆ ಅದು ಈಗ STM ಮಂಜುನಾಥೇಶ್ವರ ಹೈಸ್ಕೂಲ್ ಆಗಿದೆ. ಆವಾಗ ನಾನು ಅಲ್ಲಿ 10th ತನಕ ಮಾಡಿ ಮತ್ತೆ PUC ಹೊಸ ಕಾಲೇಜ್ ಶುರು ಆಯಿತು ಸಿದ್ಧವನದಲ್ಲಿ. ಅಲ್ಲಿ PUC ಮುಗಿಸಿ ನಾನು ಉಡುಪಿಯಲ್ಲಿ ಆಯುರ್ವೇದಿಕ್ ಕಾಲೇಜ್ ಅಂತ ಉಂಟು, ಈಗ ಮಂಜುನಾಥೇಶ್ವರ ಕಾಲೇಜಿಗೆ ಆಗಿದೆ. ಆವಾಗ ಆದ್ಮಾರ್ ಸ್ವಾಮಿಗಳು ಅದರ ಪ್ರೆಸಿಡೆಂಟು, ಪೇಜಾವ ಸ್ವಾಮಿಗಳು ಅಭಿವೃದ್ಧಿ ಸಮಿತಿಯ ಪ್ರೆಸಿಡೆಂಟ್ ಆಗಿದ್ದರು. ಹಾಗೆ 68ರಿಂದ 71 ತನಕ ನಾನು 4 ವರ್ಷ ಆಯುರ್ವೇದಿಕ್ ಕೋರ್ಸ್ ಮುಗಿಸಿದೆ. ಮತ್ತೆ ನಾನು ಹೌಸರ್ಜನೆ ಮಾಡಬೇಕಿತ್ತು. ಹಾಗೇನು ಸ್ವಲ್ಪ ದೊಡ್ಡ ಹಾಸ್ಪಿಟ್ಲಿಗೆ ಹೋಗು ಅಂತೇಳಿ ಬೆಂಗಳೂರಲ್ಲಿ ಅನಂತರಾವ್ ಸರ್ಕಲ್ನಲ್ಲಿ ಇಂಡಿಯನ್ ಮೆಡಿಸಿನ್ ಕಾಲೇಜ್ನಲ್ಲಿ ಹೌಸರ್ಜನೆ ಮಾಡಿದೆ 6 ತಿಂಗಳು. ಮತ್ತು ಆವಾಗ ನಮ್ಮ ಇಲ್ಲಿಯ ಭಾಳ ಪರಿಚಿತ ವೈದ್ಯರು ಡಾಕ್ಟರ್ ಹರಳೆಯವರ ಫ್ರೆಂಡ್ ಒಬ್ಬರಲ್ಲಿ ಲೋಕಾಸ್ ಅಂತ ಇದ್ದರು. ಅವರು ನನಗೆ ಪರಿಚಯ ಮಾಡಿದರು. ನಾನು ಅವರೊಟ್ಟಿಗೆ ಯಾವಾಗಲೂ ಮಾತಾಡ್ತಾ ಅವರೊಟ್ಟಿಗೆ ಇದಿರ್ತಿದ್ದೆ. ಅವರೇ ಒಂದು ಕ್ಲಿನಿಕನ್ನು ನೋಡಿ, ಒಂದು ರೂಮ್ ನೋಡಿ ನನಗೆ ಕ್ಲಿನಿಕ್ ಮಾಡಿಕೊಟ್ರು. ಅದು ಒಂದು ಅದೇ 73 ಮಾರ್ಚ್ ಶುರು ಮಾಡಿದೆ ಅಲ್ಲಿ. ಮತ್ತು 75 ಮಾರ್ಚ್ ತನಕ ಅಲ್ಲಿ ಕ್ಲಿನಿಕ್ನಲ್ಲಿ ವೈದ್ಯಕೀಯ ಸೇವೆ ಮಾಡಿದೆ. ಓಕೆ, ಈಗ ನೀವು ಬೆಂಗಳೂರಲ್ಲಿ ಕ್ಲಿನಿಕಲ್ಲಿ ವೈದ್ಯಕೀಯ ಸೇವೆ ಮಾಡಿತ್ತು ಅಲ್ವಾ? ಬೆಂಗಳೂರು ಅಂತ ಹೇಳಿದ್ರೆ ಒಂದು ಸಮುದ್ರ, ಅದನ್ನ ಬಿಟ್ಟು ನಮ್ಮೂರಿಗೆ ಬರಬೇಕು, ಯಾಕೆ ಬಂದದ್ದು ನೀವು? ನಾವು ಇಲ್ಲಿ ನಮಗೆ ಆವಾಗ ನಾವು ಭೂಮಾಲೀಕರು. ಆವಾಗ ನಮಗೆ ಭೂಮಿ ಸುಮಾರು ಭೂಮಿ ಇತ್ತು, ಒಕ್ಕಲುಗಳಿಗೆ ಇತ್ತು ಒಕ್ಕಲುಗಳ ಕೈಯಲ್ಲಿ. ಅದು ಡಿಕ್ಲರೇಷನ್ ಟೈಮ್ ಬಂತು ಆವಾಗ ಅವರು ಅವ್ರ ಹತ್ರ ಇದ್ದದಕ್ಕೆ ನಮ್ಮ ಹತ್ರ ಇದ್ದದಕ್ಕೆ ಎಲ್ಲದಕ್ಕೂ ಒಟ್ಟಿಗೆ ಡಿಕ್ಲರೇಷನ್ ಕೊಟ್ಟರು. ಅದರಲ್ಲಿ ನಮ್ಮದು ಯಾವುದು ಅಂತೇಳಿ ಅವರಿಗೆ ಲೆಕ್ಕ ಇಲ್ಲ. ಅವರಿಗೆ ಒಟ್ಟಾರೆ ಇದ್ದದಕ್ಕೆಲ್ಲ ಡಿಕ್ಲರೇಷನ್ ಕೊಟ್ಟಿದ್ರು. ಆಗ ಸ್ವಲ್ಪ ಬಂದು ಇಲ್ಲಿ ಅದನ್ನೆಲ್ಲ ಒಂದು ಸೆಟ್ರೇಟ್ ಮಾಡಬೇಕಾದ್ರೆ ಸ್ವಲ್ಪ 1 ತಿಂಗಳು ಬೇಕಾಯಿತು. ಒಂದು ಮಿನಿಮಮ್ ಲ್ಯಾಂಡ್ಸ್ ನಮಗೆ ಇಟ್ಟುಕೊಂಡು ನಮಗೆ ಬಾಕಿದನ್ನೆಲ್ಲ ಅವರವರ ಹೆಸರಿನಲ್ಲಿ ಮಾಡಿಕೊಟ್ರಿ. ಹೌದು, ಅದಕ್ಕೋಸ್ಕರ ಬಂದೆ. ಹಾಗೆ ಮತ್ತೆ ಇಲ್ಲಿ ತಂದೆಯವರು, ಆಗ ನನ್ನ ತಮ್ಮಂದಿರು ಸಣ್ಣವರು, ಹೈಸ್ಕೂಲ್ಗೆ ಹೋಗ್ತಿದ್ರು. ಹಾಗೆ ಮತ್ತೆ ಇಲ್ಲೇ ಬಂದು ಎಲ್ಲಾದರೂ ಕ್ಲಿನಿಕ್ ಇಡು ಊರಿನಲ್ಲಿ ಅಂತೇಳಿ ತಂದೆಯವರು ಹೇಳಿದರು. ಹಾಗೆ ಇಲ್ಲಿ ಬಂದು ನೋಡುವಾಗ ಉಜಿರೆ ಧರ್ಮಸ್ಥಳದಲ್ಲಿ ಡಾಕ್ಟ್ರುಗಳು ಇದ್ದಾರೆ, ಇಲ್ಲಿ ಯಾರು ಡಾಕ್ಟ್ರ್ ಇಲ್ಲ ಅಂತೇಳಿ ನೆರೆಯ ಹೆಬ್ಬಾರರ ಕೈಯಲ್ಲಿ ಹೋಗಿ ಕೇಳಿದೆ, ನಿಮ್ಮೊಂದು ರೂಮ್ ಉಂಟು, ಅದು ನನಗೆ ವೈದ್ಯಕೀಯ ಸೇವೆ ಕೊಡ್ಬೋದು ಅಂತೇಳಿ. ಆಯಿತು, ಕೊಡುವ ಅಂತ ಹೇಳಿದರು. ಹಾಗೆ ಅದರಲ್ಲಿ ಶುರು ಮಾಡಿದೆ. ಅದು ಪೇಟೆಯಲ್ಲಿ ಇತ್ತು, ಕಕ್ಕಿಂಜೆ. ಮತ್ತು ಆವಾಗ ಅದರ ಕೆಳಗೆ ಸಿಂಡಿಕೇಟ್ ಬ್ಯಾಂಕು ಇತ್ತು. ಮತ್ತು ಅವ್ರ ಹತ್ರ ಹೇಳಿದೆ, ನನಗೊಂದು ಜಾಗ ಕೊಡಿ, ಒಂದು ಮನೆ ಕಟ್ಟಿ ನಾನು ಇಲ್ಲೇ ಇರ್ತೇನೆ ಅಂತೇಳಿ. ಹಾಗೆ ಮತ್ತು ಅವರು ಒಂದು 20 ಸೆಂಟ್ ಜಾಗ ಕೊಟ್ಟು ಮನೆ ಕಟ್ಟಿ 87ಕ್ಕೆ ಮನೆ ಒಕ್ಕಲಾಯಿತು. 80 ಡಿಸೆಂಬರಿಂದ ಮನೆಯಲ್ಲಿ ಕ್ಲಿನಿಕ್ ಶುರು ಮಾಡಿದೆ. ಮನೆಯಲ್ಲಿ ಕ್ಲಿನಿಕ್? ಹೌದು. ಒಟ್ಟು 50 ವರ್ಷ ಸೇವೆ ಸರ್. ಈ ಕಕ್ಕಿಂಜೆಗೆ ಬಂದ ಆರಂಭದಲ್ಲಿ ಹೇಗಿತ್ತು ಅನುಭವಗಳು? ಕಕ್ಕಿಂಜೆ ಆವಾಗ ಬರೀ ಸಣ್ಣ ಪೇಟೆ, ಏನು ಡೆವಲಪ್ಮೆಂಟ್ ಇರಲಿಲ್ಲ. ಆದರೂ ಬ್ಯಾಂಕ್ ಎಲ್ಲ ಇದ್ದದ್ರಿಂದ, ಬ್ಯಾಂಕಿನ ವ್ಯವಹಾರಗಳು ಇದ್ದದ್ರಿಂದ ಜನಸಂಖ್ಯೆ ಆಚೆ ಓಡಾಡ್ತಾ ಇದ್ರು. ಮತ್ತೆ ಒಂದು ಏನಂತ ಹೇಳಿದ್ರೆ, ಕಕ್ಕಿಂಜೆ ಒಂದು ಗೇಟ್ ಆಫ್ ಇಂಡಿಯಾದಾಗಿ. ಆಚೆಯಿಂದ ಚಾರ್ಮಾಡಿ ಗ್ರಾಮದಿಂದ ಬರ್ತಾರೆ, ಈಚೆಯಿಂದ ನೆರಿಯ, ಪುದುಬೆಟ್ಟು ಗ್ರಾಮ, ಚಿಬ್ಬಿದ್ರೆ, ಹೀಗೆ 3-4 ಗ್ರಾಮಗಳ ಒಂದು ಸಂಧಿ ಸ್ಥಳ. ಆದ್ದರಿಂದ ಎಲ್ಲಿಗೆ ಹೋಗಬೇಕಾದ್ರೂ ಕಕ್ಕಿಂಜೆ ಬಂದೇ ಹೋಗಬೇಕಿತ್ತು. ಆವಾಗ ನಮಗೆ ಇಲ್ಲಿ ಕ್ಲಿನಿಕ್ ಇಟ್ಟರೆ ಒಂದು ಆಗ್ಬೋದು ಅಂತೇಳಿ ಕ್ಲಿನಿಕ್ ಇಟ್ಟಿದ್ದೆ ನಾನು. ಓಕೆ ಸರ್, ಕಕ್ಕಿಂಜೆಗೆ ಬಂದ್ರಿ. ಕಕ್ಕಿಂಜೆ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಇವತ್ತೀಗ ನಾವು ಬಂದು ನಿಮ್ಮ ಹತ್ರ ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಯಾರೋ ಒಬ್ರು ಬಂದರು, ಏನೋ ಒಂದು ಸಮಸ್ಯೆ ಅಂತ, ಅವ್ರ ಹತ್ರ 20 ರೂಪಾಯಿ ತಗೊಂಡ್ರಿ ಅಲ್ವಾ? ನೀವು ಅವತ್ತು ನಿಮ್ಮ ಶುಲ್ಕ ಎಷ್ಟಿತ್ತು? ಆವಾಗಲೂ ಅಷ್ಟೇ ಇತ್ತು ನನ್ನದು. ಅದೊಂದು ಮಾಮೂಲಿ, ನಾವೊಂದು 2 ದಿವಸ ಮದ್ದು ಕೊಟ್ಟರೆ ಆವಾಗ ಎಲ್ಲ ಮದ್ದಿನ ಕ್ರಯವೂ ಕಡಿಮೆ ಇತ್ತು. ಈಗ ಮದ್ದಿನ ಕ್ರಯ ಜಾಸ್ತಿ ಆಗಿದೆ. ಆವಾಗ ನಾವು ಬೆಂಗಳೂರಲ್ಲಿ ಇರುವಾಗ ಒಂದು ನಮ್ಮನೆ ಪ್ರಾಕ್ಟೀಸ್ ಹೇಗೆ ಶುರು ಮಾಡಿದ್ದೆವು ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೆ. ಹೇಗೆ ಅದು? ಅದೇ ಆ ಕಾಲದಲ್ಲಿ ಒಬ್ಬ ಡಾಕ್ಟ್ರಿಗೆ ಏನು ಡಿಸ್ಪೆನ್ಸ್ ಮಾಡ್ತಾನೆ ಅದರಲ್ಲಿ ಸಿಕ್ಕಿದಂಥ ಒಂದು ದುಡ್ಡು ಉಂಟಲ್ಲ, ಲಾಭ ಉಂಟಲ್ಲ, ಅದು ಮಾತ್ರ ಅವನಿಗೆ. ಇವಾಗ ಒಂದು ಕನ್ಸಲ್ಟಿಂಗ್ ಫೀಸ್ ಅಂತ ತೆಗಿತಾರೆ ಡಾಕ್ಟ್ರುಗಳು. ಅಂದರೆ ಎಲ್ಲ ರೀತಿಯಲ್ಲಿಯೂ ಇದು ದುಬಾರಿ ಆಗಿದೆ. ಈಗ
ಈ ವಿದ್ಯಾಭ್ಯಾಸವು ದುಬಾರಿಯಾಗಿದೆ, ಮತ್ತೆ ಸಲಕರಣೆಗಳು ದುಬಾರಿಯಾಗಿದ್ದಾವೆ. ಮತ್ತೆ ಒಂದು ಗಾದೆ ಉಂಟು ನೋಡಿ, ಹೆಡ್ಡನಾದರೂ ಇದಾಗಿರ್ಬೇಕು ಅಂತೇಳಿ. ಹಾಗೆ ಕ್ಲಿನಿಕ್ ಒಂದು ಒಳ್ಳೆ ಶೋರೂಮ್ ಅದು ಇದೆಲ್ಲ ಮಾಡಬೇಕು, ಅದಕ್ಕೆ ಖರ್ಚೆಲ್ಲ ಇರ್ತದೆ. ಹಾಗೆಲ್ಲ ನಾವು ಬೆಂಗಳೂರಲ್ಲಿ ಇದ್ದಂಥ ಏನು ಸಲಕರಣೆಗಳುಂಟು ಅದನ್ನೇ ತಂದು ನಾವು ಇಲ್ಲಿ ಶುರು ಮಾಡಿದ್ದು. ಅದೇ ರೀತಿಯಲ್ಲಿ ಈಗಲೂ ಅದು ರನ್ ಆಗ್ತಾ ಉಂಟು. ನಾನು ಅದನ್ನು ಬೇರೆ ಒಳ್ಳೆ ನವೀಕರಣ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ಅಗತ್ಯ ಇಲ್ಲ, ನನಗೇನಾಗಬೇಕು, ನನಗೆ ಮದ್ದು ಕೊಟ್ಟರೆ ಆಯ್ತು, ಜನಗಳಿಗೆ ಬರ್ತಾರೆ, ಜನಗಳಿಗೆ ಅಷ್ಟು ಸಾಕು. ಅವರಿಗೆ ಜನಗಳಿಗೆ ಬೇಕದ್ದು ಮದ್ದು, ಜನಗಳಿಗೆ ಬೇಕು ಮದ್ದು. ಮದ್ದು ಕೊಟ್ರೆ ಸಾಕು ಅಲ್ವಾ? ಕ್ಲಿನಿಕ್ ಡಾಕ್ಟರ್ ಸಿಕ್ಕಿದ್ರೆ ಸಾಕು ನಮಗೆ. ಕ್ಲಿನಿಕ್ನ ಮೇಲೆ ದೊಡ್ಡ ಒಂದು ಪಾಸ್ ಮಾಡಿ ಅದಕ್ಕೆ ಬೇಕಾದ ಸೌಕರ್ಯಗಳೇ ಇದ್ದಾವೆ. ಈಗ ತುಂಬಾ ಎಕ್ಸ್ಪೀರಿಯನ್ಸ್ಗಳಾಗಿರ್ತೇವೆ ಸರ್. ಒಂದು ಮರೆಯಲಾಗದ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಯಾವ್ದನ್ನಾದ್ರೂ ನೆನಪಿಸ್ಕೊಳ್ಬೋದಾ? ನಾನು ಹೆರಿಗೆಗೆಲ್ಲ ಹೋಗ್ತಿದ್ದೆ ರಾತ್ರಿ ಎಲ್ಲ. ಆವಾಗ ನಾನು ಮತ್ತೆ ಹೋಗ್ಲಿಲ್ಲ. ಲಾಸ್ಟ್ ಹೆರಿಗೆ ಒಂದು ಮಾಡಿದಂತ ಹೇಳಿದ್ರೆ ಅದು ನಿಜವಾಗಿ ನಾನು ಅದು ಮಾಡಬಾರ್ದಂತ ಒಂದು ಹೆರಿಗೆ. ಅದು ರಾತ್ರಿ 2-3 ಗಂಟೆ ಹೋಗಿದ್ದೇನೆ, 6 ಗಂಟೆ ತನಕ ಹೆರಿಗೆ ಆಗಲಿಲ್ಲ. ಮತ್ತು ಇಂಜೆಕ್ಷನ್ ಕೊಟ್ಟು ಇದಾಗುವಾಗ ಪೇನ್ ಬಂತು. ನೋಡುವ ಅಂತೇಳಿ ನೋಡುವಾಗ ಕಾಲು ಬಂತು, ಹಾಗೆ ಬ್ರೀಚ್ ಅಂತ ಹೇಳ್ತಾರೆ ಅದಕ್ಕೆ ಇದರಲ್ಲಿ. ಅದು ಮಗುವನ್ನು ಹೊರಗೆ ತೆಗೆದುತ್ತೆ. ಅದು ಆವಾಗಲೇ ಆಲ್ರೆಡಿ ಇದಾಗಿತ್ತು, ಪರ್ಪರೇಷನ್ ಆಗಿತ್ತು. ನಿಮ್ಮ ಗರ್ಭಕೋಶದ ನೀರು ಹೋಗಿ ಹಾಗೆ. ಮತ್ತೆ ಅದನ್ನು ಅದಕ್ಕೆ ಮೆಥಡ್ ಉಂಟು ಅಂತ ಹೇಳಿದ್ರೆ, ಕಾಲು ಗುತ್ತ ಮಾಡಿ ಬೆನ್ನಿಗೆ ನೀರು ಹಾಕಿ ಹೊಡೆದ್ರೆ ಅದು ಪ್ಯಾನ್ ಅಂತ ಹೇಳ್ತದೆ ಹೇಳಿತ್ತು. ಆ ನಂತರ ಸ್ವಾಮಿ ಮಂಜುನಾಥ್ ಇದು ಪಂಚಲಿಂಗೇಶ್ವರ, ನಾನು ಇನ್ನು ಹೆರಿಗೆಗೆ ಹೋಗೋದಿಲ್ಲ, ನನ್ನಿಂದಾಗಿ ಒಬ್ಬ ಜೀವ ಹಾಳಾಗೋದು ಬೇಡ, ನನಗೆ ಆಗಲಿಲ್ಲ ಅಂತೇಳಿ ಮಾತ್ರ ನಿಮ್ಮ ಕಂಪ್ಲೇಂಟ್ ಇರ್ಬೋದು ಅಷ್ಟೇ, ಬೇರೆ ಏನಿರುವುದಿಲ್ಲ ಅಂತೇಳಿ ಮತ್ತೆ ಹೆರಿಗೆಗೆ ಹೋಗ್ತಿರ್ಲಿಲ್ಲ. ಬೇಕಾದ್ರೆ ಇಂಜೆಕ್ಷನ್ ಕೊಟ್ಟು ಬರ್ತಿದ್ದೆ ಅಷ್ಟೇ. ಹೌದು. ಮತ್ತೆ ಅದರ ನಂತರ ರಾತ್ರಿ ಎಲ್ಲ ಹೆರಿಗೆ ಹೋದವತ್ತು ನಾವೇ ಅದನ್ನು ಇದು ಮಾಡಿ ತೆಗ್ದದ್ದೆಲ್ಲ ಉಂಟಲ್ಲಿ. ಎಷ್ಟು ಹೆರಿಗೆ ಮಾಡಿಸಿರ್ಬೋದು? ಸಾಧಾರಣ ಒಂದು ಮುಂಡಾಜಿಯಲ್ಲಿ ಹೋಗ್ತಿದ್ದೆ. ಮುಂಡಾಜಿಯಲ್ಲಿ ಒಮ್ಮೆ ಸರಸ್ವತಿ ಅಮ್ಮ ಅಂತೇಳಿ ಒಬ್ರು ನರ್ಸ್ ಇದ್ರು. ಅವರು ಹೆಚ್ಚಾಗಿ ಹೆರಿಗೆಯಲ್ಲಿ ಸ್ವಲ್ಪ ಕಷ್ಟ ಆದರೆ ಡಾಕ್ಟರ್ನ ಕರೀರಿ, ಮೂರ್ತಿಯನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ರು. ಸುಮಾರು ಮುಂಡಾಜಿಯಲ್ಲಿ ಒಂದು 8 ಅಲ್ಲಿ ಮಾಡಿಸ್ತಾ ಇದ್ದೆ. ಮತ್ತೆ ಇಲ್ಲಿಯೂ ಸುಮಾರು ಹೋಗಿದ್ದೇನೆ. ಎಷ್ಟು ಅಂತ ಹೇಳಿದ್ರೆ ಹೇಳಲಿಕ್ಕೆ ಅದು ಹೆಚ್ಚು ಒಂದು ಕಂಡಾಬಟ್ಟೇನೇ ಇಲ್ಲ, ಕರೆದ್ರೆ ಹೋಗ್ತಿದ್ದೆ. ಅಂತೂ ಒಂದು 50 ಹೆರಿಗೆ ಆಗ್ಬೋದು. ಹೌದು. ಎಷ್ಟೋ ಸರ್ತಿ ನಮಗೆ ಅಲ್ಲಿ ಸಲಕರಣೆಗಳು ಇರುವುದಿಲ್ಲ. ಏನು ನಾವು ನೆಲದಲ್ಲಿ ನಾವೇ ಕೂತ್ಕೊಂಡು ಹೇಗೆ ಮಾಡಿಸ್ಬೇಕಿತ್ತು. ಹಾಗಂತ ಪರಿಸ್ಥಿತಿ ಎಲ್ಲ ಇತ್ತು ಅವಾಗ. ಅಂದ್ರೆ ಹಳ್ಳಿಯಲ್ಲೇ ಹಾಗೆ ಇರುವುದು, ಟೇಬಲ್ ಗೀಬಲ್ ಅದಕ್ಕೆ ಇರುವುದು. ಈಗ ನಮ್ಮ ಹಾಸ್ಪಿಟಲ್ ಅದಕ್ಕೆ ಟೇಬಲ್ ಇರ್ತದೆ, ಡಾಕ್ಟರ್ ಅದನ್ನು ಇದು ಮಾಡ್ತಾರೆ ಎಲ್ಲ. ಇದು ಏನು ಸಲಕರಣೆ ಇಲ್ಲದೆ ಅದನ್ನು ಒಂದು ಯಾವುದು ಚಿಕಿತ್ಸೆಯನ್ನು ಕೊಡ್ತಿದ್ದದಷ್ಟೇ. ಡ್ರಿಪ್ ಹಾಕ್ಲಿಕ್ಕೆ ಹಾಗೆ ಆಣಿ ಹಾಕೋದು, ಅದಕ್ಕೆ ಒಂದು ಬಾಟಿ ಸಿಕ್ಸೋದು, ಡ್ರಿಪ್ಸ್ ಹಾಕೋದು, ಅದನ್ನೆಲ್ಲ ಮಾಡ್ತಿದ್ದೇನೆ. ಈಗ ಅಲ್ಲಿಂದ ಇಲ್ಲಿ ತನಕ ಈಗ ನೀವು ಅದನ್ನು ಬಿಟ್ರಿ, ಹೆರಿಗೆಯನ್ನು ಬಿಟ್ರಿ, ಅದಾದ ನಂತರ ಕೆಲವೊಂದು ರೋಗಿಗಳು ನಿಮ್ಮನ್ನೇ ನಂಬಿದ್ದಾರೆ ಅಥವಾ ಕೆಲವು ಮನೆಗಳು ನಿಮ್ಮನ್ನೇ ನಂಬಿವೆ. ಅಂತ ನಮ್ಮ ಮನೆಗಳು ಎಷ್ಟಿದಾವೆ ಸರ್? ಸುಮಾರು ಇಲ್ಲಿ ಒಂದು 500 ಜಾಸ್ತಿ ಇರ್ಬೋದು. ಹೌದು. ಏನ್ ಹೇಳ್ತಾರೆ ಅವರು? ಏನಿಲ್ಲ, ಅವ್ರು ಈರೋಜಿ ಮುಟ್ಟನ್ನ ಎಂಗ್ಲಿಗೂ ಸರ್ ಹಾಕೊಂಡು ಮದ್ದು ಬರ್ಪಾರಿ. ಮತ್ತೆ ನಾನು ಒಂದುಂಟು, ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ನೀವು ಇಷ್ಟೇ ಮದ್ದು ಕೊಂಡೋಗಿ ನೀವು ಅಂತೇಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಂಡೋಗಿ, ನಿಮ್ಗೆ ಇವತ್ತು ಆಗುದಿಲ್ಲ ಅಂತ ಬೇಡ, ಇನ್ನೊಂದು ಸ್ವಲ್ಪ ಅಂದ್ಕೊಂಡೋಗಿ. ಮತ್ತೆ ನಮ್ದು ಈಗಲೂ ನಮ್ಗಷ್ಟೇ ಕನ್ಸಲ್ಟಿಂಗ್ ಫೀಸ್ ಅಂತ ಇಲ್ಲ ನಮ್ದು. ನಮ್ಮ ಮಾತ್ರೆ ನಮಗೆ ಕಂಪನಿಯವರು ಒಂದು ಮಾತ್ರೆಯಲ್ಲಿ ಇಷ್ಟು ಅಂತ ಆಫರ್ ಇದು ಕೊಡ್ತಾರೆ, ಒಂದು 30%. ಮತ್ತೆ ಬಾಕಿ ಅದರಲ್ಲಿ ಕೆಲವೆಲ್ಲ ಇದು ಇರ್ತದೆ ಮಾತ್ರೆಗಳು, ಕಂಪನಿಯಿಂದ ಬರುವಂಥ ಮಾತ್ರೆಗಳೆಲ್ಲ ಬೇರೆ ಬೇರೆ ಕಂಪನಿದು ಬೇರೆ ಬೇರೆ ಆಫರ್ ಇರ್ತದೆ. ಅದರಲ್ಲಿ ನಮಗೆ ಲಾಭ ಉಂಟು. ಅದನ್ನಷ್ಟೇ ನೀವು ನಂಬಿಕೊಂಡು? ಅಷ್ಟೇ. ನಾನು ಒಂದು ಮನುಷ್ಯನಿಗೆ ಇಷ್ಟೊಂದು ಕನ್ಸಲ್ಟಿಂಗ್ ಫೀಸ್ ಹಾಕೋದಿಲ್ಲ ಈಗಲೂ ಹಾಕೋದಿಲ್ಲ. ಓಕೆ. ಈಗ ಪರ್ ಡೇ ಎಷ್ಟು ಜನ ಬರ್ತಾರೆ ಸರ್? ಪಡಿ ಒಂದು 30-40 ಜನ ಬರ್ತಾರೆ. 30-40 ಜನ ಬರ್ತಾರೆ ಮನೆಯಲ್ಲಿ. ಮನೆಯವರಿಗೆ ಡಿಸ್ಟರ್ಬ್ ಆಗುದಿಲ್ವಾ? ಮನೆಯಲ್ಲಿ ಡಿಸ್ಟರ್ಬ್ ಆಗಿ ನಂದು ಔಟ್ಸೈಡ್ ಹೌಸ್ ಇರುದು. ಹೇಳ್ತಾರ ಡಿಸ್ಟರ್ಬ್ ಆಗ್ತದೆ ಎಷ್ಟು ಹೊತ್ತು ಅಂತ? ಯಾರು ಮನೆಯಲ್ಲಿ? ಇಲ್ಲ, ನಾವು ಒಳಗೆ ಬರುವಾಗ ಊಟ ಮಾಡೋದು ಅಷ್ಟೇ. ಊಟಕ್ಕೆ ಮಾತ್ರ ಒಳಗೆ ಬರೋದು. ಈಗ ಮುಂಚೆ ಎಲ್ಲ ನೀವು ಲೇಟ್ ನೈಟ್ ಎಷ್ಟು ರಾತ್ರಿ ಆದ್ರೂ ಇಲ್ಲಿ ಇದು ಶಾಪ್ ಓಪನ್ ಇರ್ತಿತ್ತು ಅಥವಾ ಕ್ಲಿನಿಕ್, ನಮಗೆ ಯಾರಾದ್ರೂ ಹುಷಾರಿಲ್ಲ ಅಂತಂದ್ರೆ ಅವರ ಮನೆಯಲ್ಲಿ ಹೋಗಿ ಬಾಗಿಲು ಬಡಿದ್ರೆ ಅವ್ರು ಬಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂತ. ಈಗ ನಿಲ್ಸಿದ್ರಂತೆ, ಯಾಕೆ ಸರ್? ಈಗ ನಿಲ್ಸಿದಂತ ನನಗೆ ವಯಸ್ಸಾಯ್ತು ಒಂದು. ಮತ್ತೆ ಈಗಿನ ಒಂದು
ಸಾಮಾಜಿಕ ವ್ಯವಸ್ಥೆಗಳು ಸರಿ ಇಲ್ಲ. ಹ್ಮ್ ಅದನ್ನ ಯಾರು ಏನು ಅಂತೇಳಿ ನಾವು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಹ್ಮ್ ಅದರಿಂದ ನಮಗೆ ಸಾಕು, ಈಗ ನಮ್ಮ ಸರ್ವಿಸ್ ಅನ್ನು ನಾವು ಮಾಡಿದ್ದೇವೆ. ಹ್ಮ್ ಈಗ ಸದ್ಯಕ್ಕೆ 10 ಗಂಟೆ ತನಕ ಬಂದವರಿಗೆ ಮದ್ದು ಕೊಡ್ತೇನೆ, ಮತ್ತೆ ಗೇಟಿಗೆ ಬೀಗ ಹಾಕಿಬಿಡ್ತೇನೆ ಅಷ್ಟೇ. ಓಕೆ. ಅಂದ್ರೆ ಈಗ ಇಲ್ಲದಿದ್ರೆ ಈಗ ಬೇಕಾದಷ್ಟು ಹಾಸ್ಪಿಟಲ್ಗಳು ಇದಾವೆ. ಅದು ಉಂಟು. ಇಲ್ಲಿ 2 ಹಾಸ್ಪಿಟಲ್ ಇತ್ತು ಸ್ವಲ್ಪ ಸಮಯ, ಕೆಲವೆಲ್ಲ ಬಂದ್ ಆಗ್ತದೆ, ಓಪನ್ ಆಗ್ತದೆ, ಅದು ಸಂಖ್ಯೆ ಬೇರೆ. ಒಂದು ನರ್ಸಿಂಗ್ ಹೋಮ್ ಒಂದು ಉಂಟು, ಅಲ್ಲಿ 24 hours into 7 ಅಂತ ಇರ್ತದಲ್ಲ, ನಮಗೆ ಹೋಗ್ತಾರೆ, ಮರುದಿವಸ ಬೇಕಾದ್ರೆ ನಮ್ಮಲ್ಲಿ ಬರ್ತಾರೆ ಪುನಃ. ಓಕೆ. ಈಗ ತುಂಬಾ ಜನ ನಾವು ನಿಮ್ಮ ಇಲ್ಲಿ ರೋಗಿಗಳನ್ನ ಇಲ್ಲಿ ಯಾರ ಹತ್ರ ಮಾತಾಡಿಸಿದ್ರು ನಾವು ಅವರಿಂದ ಮತ್ತೆ ತಗೊಂಡಿದೀವಿ, ತುಂಬಾ ಹಿಂದೆ ಮತ್ತೆ ತಗೊಂಡಿದೀವಿ ಅಂತ. ಈಗ ನೀವೊಬ್ರೆ ನಿಮಗೆ ಸಾಥ್ ಕೊಡೋರು ಯಾರು ಇದ್ದಾರ? ಯಾರಿಲ್ಲ. ಮದ್ದು ತೆಗೆದುಕೊಳ್ಳಕ್ಕೆ, ಸಿರಪ್ ತೆಗೆದುಕೊಳ್ಳಕ್ಕೆ ಏನಿಲ್ಲ. ಒನ್ ಮ್ಯಾನ್ ಶೋ ಕಷ್ಟ ಆಗುದಿಲ್ಲ? ಆದಷ್ಟು ಮಾಡ್ತಾ ಇದ್ದೇನೆ. ಆದಷ್ಟು ಮಾಡ್ತಾ ಇದ್ರೆ ಕೂತ್ಕೊಳ್ತಾರೆ ಒಬ್ಬರಿಗೆ ಮದ್ದು ಕೊಟ್ಟಾಗುವಾಗ. ಅದು ಒಬ್ಬನಿಗೆ ಬೇಕಾದ್ರೆ ಅರ್ಧ ಗಂಟೆ ಆಗ್ಬೋದು. ಇಂಜೆಕ್ಷನ್ ಅಂತ ಒಂದು ಬ್ಯಾಂಡೇಜ್ ಗಿಂಡೇಜ್ ಎಲ್ಲ ಇದ್ರೆ ಹೇಳಿಕ್ಕೆ ಆಗುದಿಲ್ಲ, ಕೂತ್ಕೊಳ್ತಾರೆ, ಡಾಕ್ಟರ್ ಇದ್ದಾರಲ್ಲ ಅಂತೇಳಿ. ನಿಮ್ದು ಡಿಪ್ಲೊಮಾ ಇನ್ ಆಯುರ್ವೇದಿಕ್ ಮೆಡಿಸಿನ್. ಅದು ಏನ್ ಡಿಫರೆನ್ಸ್ ಸರ್? ಡಿಫರೆನ್ಸ್ ಅಂತ ಹೇಳಿದ್ರೆ ನಮಗೆ ಎಲೋಪತಿ ದೊಡ್ಡ ಟಚ್ ಇಲ್ಲ ನಮಗೆ. ಇದು ಅಂತ ಹೇಳಿದ್ರೆ ನಮಗೆ 15 ದಿವಸ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಲಿತಾ ಇರುವಾಗ ಥರ್ಡ್ ಇಯರ್ 4th ಇಯರ್ನಲ್ಲಿ ಡ್ಯೂಟಿ ಆಗ್ತಿದ್ರು. ಅಲ್ಲಿ ಹೋಗಿ ಅಲ್ಲಿ ಇದು ಅಲೋಪತಿ ಮೆಡಿಸಿನ್ಸ್ ಇದು ಅವ್ರದ್ದು D20 ಹೇಗೆ ಉಂಟು, ಅದು ಇದು ಉಂಟು ಹೇಳಿ ನಮ್ಮ ಲೆಕ್ಚರೇ ಬಂದು ಒಂದೊಂದು ಕಾಯಿಲೆಗೆ ಒಂದೊಂದು ಇದಕ್ಕೆ ಹೇಳ್ತಿದ್ರು ಅವರು. ಪ್ರಾಕ್ಟಿಕಲ್ ಅದ, ಅದು ಡ್ಯೂಟಿ. ಹೌದು. ಓಕೆ. ಈಗ ಪಾಠ ಇರುವುದು ಮಧ್ಯಾಹ್ನ ತನಕ ಹಾಸ್ಪಿಟಲ್ ಡ್ಯೂಟಿ ಉಂಟು. ನಮ್ಮಲ್ಲಿ ಇರ್ತದೆ, ನಮ್ಮಲ್ಲಿ ಒಂದು ಫಾರ್ಮಸಿ ಉಂಟು, ಫಾರ್ಮಸಿಯಲ್ಲಿ ಯಾವ ಯಾವ ಮತ್ತು ಹೇಗೆ ಹೇಗೆ ಮಾಡ್ತಾರೆ ಅಂತೇಳಿ ಅದು ಇರ್ತದೆ, ಇತ್ತು. ಹಾಗೆ ನಾವು ಸ್ವಲ್ಪ ಎಲೋಪತಿ ಟಚ್ ಇದ್ದು, ಮತ್ತೆ ಇದು ನಾವು ಶುರು ಮಾಡಿದ ನಂತರ ಅದು ತನ್ನಷ್ಟಕ್ಕೆ ಒಂದೊಂದು ಸೇರಿಕೊಂಡು ನಮ್ಮ ಕೆಲಸಕ್ಕೆ ಅನುಕೂಲ ಆಗಿದೆ. ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಯಾರೆಲ್ಲ ಇದ್ದೀರಿ ಮನೆಯಲ್ಲಿ? ಎಷ್ಟು ಜನ ಮಕ್ಕಳು? ನಾವು ಈಗ ಕಕ್ಕಿಂಜಿಯಲ್ಲಿ ಇದ್ದೇವೆ, ಮೊದಲು ಉಜಿರೆಯಲ್ಲಿದ್ದೆವು. ನನಗೆ 2 ಹುಡುಗಿಯರು, ವಿದ್ಯಾ ಮತ್ತು ಸುಮಾ ಅಂತೇಳಿ. ಮೇಡಮ್ ನನಗೆ 77ರಲ್ಲಿ ಮೇ 20ಕ್ಕೆ ಮದುವೆ ಆಯಿತು, ಕಮಲಾಕ್ಷಿ ಅಂತ ಹೇಳುವ ಒಟ್ಟಿಗೆ. ಹಾಗೆ ಉಜಿರೆಯಲ್ಲಿಂದ ನಾನು ಕಕ್ಕಿಂಜೆ ಬರ್ತಾ ಇದ್ದೆ. ಮತ್ತೆ 83ರಲ್ಲಿ ಅವರಿಗೆ ಇಲ್ಲಿ ಸೈಂಟ್ ಥಾಮಸ್ ಹೈಸ್ಕೂಲ್ನಲ್ಲಿ ನೆರಿಯಾದಲ್ಲಿ ಜಾಬ್ ಕೊಟ್ಟರು ಅವರು. ಹಾಗೆ ಅಲ್ಲಿ ನಾವು ನೆರಿಯಾದಲ್ಲಿ 1-2 ವರ್ಷ ಇದ್ದೆವು, ಹೆಬ್ಬಾರ ಕ್ವಾರ್ಟರ್ಸ್ನಲ್ಲಿ. ಅಲ್ಲಿಂದ ನಾನು ಕಕ್ಕಿಂಜೆ ಬರ್ತಾ ಇದ್ದೆ, ಅವಳು ಅಲ್ಲಿಂದ ಸ್ಕೂಲ್ ಹೋಗ್ತಾ ಇದ್ದರು. ಮತ್ತು ಇಲ್ಲಿ ಕಕ್ಕಿಂಜೆಯಲ್ಲಿ ಒಂದು 75ರಿಂದ 77 ತನಕ ಕೆಳಗೆ ಒಂದು ಕ್ವಾರ್ಟರ್ಸ್ ಉಂಟು, VA ಕ್ವಾರ್ಟರ್ಸ್, ಅದರಲ್ಲಿದ್ದೆ. ಮನೆ ಕಟ್ತಾ ಇತ್ತು ಅವಾಗ. ಹಾಗೆ ಇಲ್ಲಿಂದ ಅವಳು ಚರ್ಮಡಿಗೆ ಇದಕ್ಕೆ ನೆರಿಯಾಗೆ ಹೋಗ್ತಿದ್ಳು, ನಾನು ಕ್ಲಿನಿಕ್ಕು, ನಂದು ಮಾಳಿಗೆಯಲ್ಲಿ ಇತ್ತು ಕ್ಲಿನಿಕ್ ಅವಾಗ ಪೇಟೆಯಲ್ಲಿ. ಹಾಗೆ ಹೋಗ್ತಾ ಬರ್ತಾ ಇದ್ದೇವೆ ಅಷ್ಟೇ. ಈಗ ನೀವು ಹೇಳಿದ್ರಿ 50 ವರ್ಷದಿಂದ ಅದೇ ಗಾಡ್ರೇಜ್ ಅಂತ, ಮಕ್ಕಳು ಮೇಡಮ್ ಅಂತ ಹೇಳಲಿಲ್ಲ, ಸ್ವಲ್ಪ ಫಾಸ್ಟ್ ಮಾಡುವ ಹೇಳ್ತಾರೆ. ನನಗೆ ಸಾಕು ಹೇಳುದು, ಅದೇ ಮಾತಾಡೋದಿಲ್ಲ ಅವರು, ಸಾಕಷ್ಟು. ಓಕೆ. 50 ವರ್ಷದ ವೈದ್ಯಕೀಯ ಬದುಕು ಹೇಗಿದೆ ಸರ್? ಹೇಗಾಯ್ತು? ತೊಂದರೆ ಇಲ್ಲ ನಮಗೆ. ನಾವು ಸ್ವಲ್ಪ ಏರುಪೇರು ಇರ್ತೇ ಪ್ರತಿಯೊಂದರಲ್ಲಿಯೂ. ನಾವು ಶುರುವಿಗೆ ಸ್ವಲ್ಪ ಕಷ್ಟ ಬಂದೆವು. ಯಾಕಂತ ಹೇಳಿದ್ರೆ ನನಗೆ ತುಂಬಾ ಇದಾಯ್ತು ಅಂತ ಹೇಳಿದ್ರೆ, ನೆರಿಯಾ ಎಸ್ಟೇಟ್ ಹೆಬ್ಬಾರದ್ದು, ಮತ್ತೆ ಬಲ್ಲಾಲ್ ಎಸ್ಟೇಟ್, ಮತ್ತೆ ಒಂದು ಕ್ರಿಶ್ಚನ್ನ ಒಂದು ಮಲಾಡ್ ಎಸ್ಟೇಟ್ ಅಂತ ಇತ್ತು. ಅವ್ರದ್ದು ಪೇಷಂಟನ್ನು ಅವ್ರ ಮಂತ್ಲಿ ಪೇಮೆಂಟ್ನಾಗೆ ನನಗೆ ಚೀಟು ಕೊಟ್ಟು ಕಳಿಸ್ತಿದ್ರು. ಹಾಗಾಗಿ ನನಗೆ ಸಾಧಾರಣ ಕೆಲವು ಏರಿಯಾದ ಜನಗಳಿಗೆ ಡಾಕ್ಟರ್ ಮೂರ್ತಿ ಅಂತೇಳಿ ಗೊತ್ತಾಯ್ತು. ಹಾಗೆ ಅದು ಸುಮಾರು ವರ್ಷ ನಡೀತಾ ಉಂಟು, ಈಗಲೂ ನಡೀತಾ ಉಂಟು. ಬೇಕಾದ್ರೆ ಈಗಲೂ ನಡೀತಾ. ಹೌದು. ಈಗ ಎಸ್ಟೇಟ್ನಲ್ಲೆಲ್ಲ ಕೆಲಸದವರು ಕಡಿಮೆ ಆಗಿದೆ, ಹೆಚ್ಚು ಇದಿರುವುದಿಲ್ಲ. ಇಲ್ಲದ್ರೆ ವೀಕ್ಲಿ ವಿಸಿಟ್ ಮಾಡ್ತಾ ಇದ್ದೆ. ಓಕೆ. ಈಗ ನಿಮ್ಮದು ಬೆಳಗ್ಗಿಂದ ವರ್ಕಿಂಗ್ ಅವರ್ಸ್ ಹೇಗೆ ಸರ್? ನನಗೆ ವರ್ಕಿಂಗ್ ಅವರ್ಸ್ ಅಂತ ಹೇಳಿದ್ರೆ ಬೋರ್ಡ್ನಲ್ಲಿ ಉಂಟು 9ರಿಂದ 1, 4ರಿಂದ 7 ಅಂತೇಳಿ. ನಮಗೆ ಮನೆಯಲ್ಲಿ ಅದು ಬೋರ್ಡಿಗೆ ಮಾತ್ರ, ನಂಬರ್ ಇರುವುದು ಬೋರ್ಡಿಗೆ ಮಾತ್ರ. ಇಲ್ಲಿ 6 ಗಂಟೆಗೆ ನಾವು ಗೇಟ್ ಬೇಗ ತೆಗೆದು ಮೊದಲು ಬಂದು ಫೋನ್ ಮಾಡ್ತಾರೆ, ಸರ್ ಮತ್ತೆ ಒಂಚೂರು ಗೇಟ್ ಬೇಗ ತೆಪ್ಪಲಿ ಅಂತೇಳಿ. ಮದ್ದು ಕೊಡ್ತೇವೆ, ಚಹಾ ಕುಡಿತೇವೆ. ರುಟೀನ್ ನಮ್ಮ ಕೆಲಸ ಆಗ್ತಾ ಇರ್ತದೆ ಡೇಯಲ್ಲಿ. ಮತ್ತು ಪೂಜೆಗೆ ಒಂದು ಕೂತ್ರೆ ಹೇಳುವುದಿಲ್ಲ ಅಷ್ಟೇ. ಎಷ್ಟೊತ್ತು ಬೇಕು? ಅದೊಂದು ಅರ್ಧ ಗಂಟೆ ಬೇಕಾಗ್ತದೆ. ಅರ್ಧ ಗಂಟೆ ಪೂಜೆಗೆ ಬೇಕು ಸರ್. ಆಯುರ್ವೇದಿಕ್ ಮೆಡಿಸಿನ್ ಎಷ್ಟು
ಪ್ರಾಮುಖ್ಯತೆ ಒಂದು ಒಬ್ಬ ವ್ಯಕ್ತಿಗೆ ಆಯುರ್ವೇದಿಕ್ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ? ಆಯುರ್ವೇದಿಕ್ ಮೆಡಿಸಿನ್ ನಲ್ಲಿ ಅಂತ ಹೇಳಿದ್ರೆ ಎಲೋಪತಿ ಮೆಡಿಸಿನ್ ಕ್ವಿಕ್ ರಿಲೀಫ್ ಸಿಗ್ತದೆ. ಆಯುರ್ವೇದಿಕ್ ಮೆಡಿಸಿನ್ ಸ್ಲೋ. ನೀವು ಯಾವುದೇ ಒಂದು ಕಾಯಿಲೆಗೆ ಮದ್ದು ಕೊಡೋದಾದ್ರೆ ಅದಕ್ಕೆ ಸುರುಗಿ ನಾನು ಹೇಳಿ ಕೊಡ್ತೇನೆ, ನೋಡಿಯಪ್ಪ ನೀವು ಒಂದು 2 ತಿಂಗಳು 3 ತಿಂಗಳು ತಗೊಳ್ಬೇಕು, ಇಲ್ಲದ್ರೆ ನಿಮಗೆ ಅದರ ಫಲ ಸಿಕ್ಕುವುದಿಲ್ಲ ಅಂತೇಳಿ. ಹಾಗೆ ನಮ್ಮಲ್ಲಿ ಕೆಲವರು ಮಾಮೂಲಿ ಹಾಗೆ ಅದಕ್ಕೆ ಬರುವವರು ಇದ್ದಾರೆ. ಮತ್ತೆ ನನ್ನಲ್ಲಿ ಸಿಕ್ಕುವಂಥ ಮದ್ದು ನಿಮಗೆ ಮಾರ್ಕೆಟಲ್ಲಿ ಎಲ್ಲಿ ಸಿಕ್ಕುವುದಿಲ್ಲ, ಡೈರೆಕ್ಟ್ ನಮಗೆ ಡಿಸ್ಟ್ರಿಬ್ಯೂಟರ್ ಕಂಪನಿ ರೆಪ್ರೆಸೆಂಟೇಟಿವ್ ಬರ್ತದೆ. ಓಕೆ, ಈಗ ನಿಮ್ಮದು ಮತ್ತು ರೋಗಿಗಳ ನಡುವಿನ ಒಡನಾಟ, ಯಾಕಂದ್ರೆ ಬಂದವರೇ ಬರೋದು, ಹೌದೌದು ಅವರೇ ಬರೋದು, ಹೌದು, ಘಟದವರೆಲ್ಲ ಬರ್ತಾರೆ ಅಂತ, ಹೇಳಿದ್ರೆ ಚಿಕ್ಕಮಗಳೂರು ಆ ಕಡೆಯವರೆಲ್ಲ ಬರ್ತಾರೆ ಅಂತ, ಹೌದಾ? ಯಾಕಂತ ಹೇಳಿದ್ರೆ ಅವರು ಟೂರ್ನಲ್ಲಿ ಇರ್ತಾರೆ, ಅವರಿಗೆ ದಾರಿಯಲ್ಲಿ ಏನಾದ್ರು ತೊಂದರೆ ಬರ್ತಾರೆ. ಆವಾಗ ಇಲ್ಲಿ ಪೇಟೆ ನೋಡಿದ ಕೂಡಲೇ ಇಲ್ಲಿ ಡಾಕ್ಟರ್ ಇದ್ದಾರೆ, ನಮಗೆ ಮದ್ದು ಬೇಕಿತ್ತು ಅರ್ಜೆಂಟ್ ಅಂತ ಅವ್ರು ಬರ್ತಾರೆ. ಅವರು ಮತ್ತೆ ರಾತ್ರಿ ಎಲ್ಲ ಮೊದಲು ಲಾರಿ ಅವರು ಎಲ್ಲ ಮದ್ದಿಗೆ ಬರ್ತಿದ್ರು. ಅದು ಹೋಟೆಲ್ನಲ್ಲಿ ಅವರು ಹುಡುಗರ ಹತ್ರ ಹೇಳಿದ್ರೆ ಅವರು ಕರ್ಕೊಂಡು ಬರ್ತಿದ್ರು. ಈ ರಾತ್ರಿ ಬಂದ್ರೆ ಈಗ ನೀವು ಏಕಾಏಕಿ ಬಾಗಿಲು ತೆಗೆದು ಮದ್ದು ಕೊಡ್ತಿದ್ರ? ಇಲ್ಲ ಇಲ್ಲ, ನಾವೆಲ್ಲ ನೋಡ್ತೇವೆ. ಮತ್ತೆ ಹೆಚ್ಚಾಗಿ ಯಾರು ಕರ್ಕೊಂಡು ಬರ್ತಾರೆ ನಮ್ಮ ಲೋಕಲ್ ವೃತ್ತದವರು, ಅವರು ನಮ್ಮ ಹತ್ರ ಹೇಳ್ತಾರೆ, ಸರ್ ಯಾರಿಗೆ ಮದ್ದು ಬೋಡಿಗೆ ಅಂತ ಹೇಳಿ. ಹೌದು ಹೌದು. ಹಾಗೆ ನಮಗೆ ಅವರು ಪರಿಚಯ ಇಲ್ಲದಿದ್ರು ಈ ಲೋಕಲ್ ಇದರ ಹೊರತು ಬರ್ತಾರೆ, ರಿಕ್ಷಾದವನ ಇಲ್ಲಾಂದ್ರೆ ಹೋಟೆಲ್ನ ಹುಡುಗನ ಯಾರಾದ್ರು. ಕೊರೋನಾ ನಂತರ ನಿಲ್ಸಿದ್ರಿ ಅದನ್ನ? ಕೊರೋನಾ ನಂತರ ನಿಲ್ಸಲ್ಲ, ನಾನು ಲಾಸ್ಟ್ 22ರಲ್ಲಿ ಇದಕ್ಕೆ ಹೋದೆ, ಅಮೆರಿಕಕ್ಕೆ. ಬರುವ 4 ತಿಂಗಳಾಯ್ತು ಹೋಗಿ ಬರುವಾಗ. ಮತ್ತೆ ನನಗೆ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ತೊಂದರೆ ಕಂಡಿತು. ರಾತ್ರಿ ಇನ್ನೆಲ್ಲ ಎದ್ದು ನನ್ನ ಶರೀರವನ್ನು ಹಾಳು ಮಾಡಿಕೊಳ್ಳೋದು ಬೇಡ, ಮತ್ತೆ ಜನಗಳನ್ನು ನಂಬಲಿಕ್ಕೆ ಆಗೋದಿಲ್ಲ. ಹಾಗೆ ಒಂದು 10 ಗಂಟೆಯ ನಂತರ ಬಂದ್ ಮಾಡಲಿಕ್ಕೆ ಶುರು ಮಾಡಿ. ಈಗಿನ ವೈದ್ಯ ಪದ್ಧತಿ ಮತ್ತು ಹಳೆ ಕಾಲದ ವೈದ್ಯ ಪದ್ಧತಿ ಇದರ ಬಗ್ಗೆಯೂ ಕೂಡ ಮಾತನಾಡ್ತಿದ್ವಿ. ರೋಗಿಗಳಿಗೆ ಅಥವಾ ಯಾವುದಾದ್ರೂ ಒಂದು ಕಾಯಿಲೆ ಕಾಣ್ತು ಅಥವಾ ಏನಾದ್ರೂ ಒಂದು ಆಯ್ತು ಅಂತಂದಾಗ ಯಾವ ರೀತಿ ವರ್ತಿಸಬೇಕು ಮತ್ತು ಅವರು ಏನು ಮಾಡಬೇಕು, ಮೊದಲದಾಗಿ ಅವರು ಏನು ಮಾಡಬೇಕು ಅದನ್ನೊಂದು ಹೇಳಿ. ಅವರು ಈಗ ನನ್ನಿಂದ ನೋಡಿ ನನ್ನಿಂದ ಅದಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಇದ್ದರೆ ನಾನು ಚಿಕಿತ್ಸೆ ಕೊಡ್ತೇನೆ. ನೋಡಪ್ಪ, ನೀನು ಇಷ್ಟು ಸಮಯ ಮದ್ದು ಮಾಡಬೇಕು, ಅದು ಇಂಥ ಕಾಯಿಲೆ, ಅದು ನಿನಗೆ ಒಮ್ಮೆ ಕಮ್ಮಿ ಆಗೋದಿಲ್ಲ ಅಂತ ಹೇಳ್ತೇವೆ. ಮತ್ತು ಏನಾದರೂ ನಮ್ಮಿಂದ ಅದು ನಮ್ಮ ಚಿಕಿತ್ಸೆಗೆ ಎಡಕುವುದಿಲ್ಲ ಅಂತ ಹೇಳಿದರೆ ಅದನ್ನು ಹಾಸ್ಪಿಟ್ಲಿಗೆ ಹೋಗಿ, ನೀವು ಯಾವ ಹಾಸ್ಪಿಟ್ಲಿಂದ ಹೇಳೋದಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಅದಕ್ಕೆ ಬೇಕಾದ ವ್ಯವಸ್ಥೆ ಅಲ್ಲಿ ಅವ್ರು ಹೇಳ್ತಾರೆ ಅಂತ ಹೇಳ್ತೇನೆ. ನಿಮ್ದು ರೆಫರೆನ್ಸ್ ಇಲ್ಲ? ರೆಫರೆನ್ಸ್ ಏನು ಕೊಡೋದಿಲ್ಲ, ಯಾವ್ದು ಯಾವ ಹಾಸ್ಪಿಟಲ್ ಕೊಡೋದಿಲ್ಲ, ಏನಿಲ್ಲ, ಹೋಗುದೇ ಅವರಿಗೆ ಕಳಿಸ್ಬೋದು, ಅವರಿಗೆ ಎಲ್ಲಿ ಬೇಕು ನಿಮಗೆ ಎಲ್ಲಿ ಬೇಕಲ್ಲಿ. ಹೌದು. ಮತ್ತೆ ನಮ್ಮನ್ನು ದೂರದು ಬೇಡ. ನೀವು ಇಲ್ಲಿಯ ತನಕ ವಿಧಿಸಿದ ಅತಿ ದೊಡ್ಡ ಫೀಸ್ ಎಷ್ಟು? ಯಾವುದು ಅತಿ ಹೆಚ್ಚು ಫೀಸ್ ಅಂದ್ರೆ ಎಷ್ಟು ತಗೊಂಡಿದ್ದೀರಿ? ಇಲ್ಲಪ್ಪ, ನಾವು ಹೆಚ್ಚು ತಗೊಳ್ಳೋದಿಲ್ಲ. ನಮಗೆ ಮದ್ದಿನ ಹೇಳಿದಲ್ಲ, ನಾನು ಮದ್ದಿನ ರೇಟ್ನ ಮೇಲೆ ನಾವು ಇದು ಮಾಡ್ತೇವೆ ಅಷ್ಟೇ. ಓಕೆ, ಮಿನಿಮಮ್ ನಂದು ಅದೇ ಹೇಳಿದಿಲ್ಲ ನೀವೀಗ, ಹಾಗೆಯೇ ಅದು ಕೆಲವು ಮದ್ದು ಅವರಿಗೆ ವಾರದ ಮದ್ದು, ಒಂದು ತಿಂಗಳ ಮದ್ದೆಲ್ಲ ಕೊಂಡೋಗ್ತಾರೆ ಕೆಲವರು. ಅವಾಗೆಲ್ಲ ಒಂದು 500 ರೂಪಾಯಿ 600 ರೂಪಾಯಿ ಎಲ್ಲ ಆಗ್ತದೆ. ಮತ್ತೆ 2-3 ಜನ 4 ಜನ ಬಂದ್ರೆ ಒಂದು 800 ರೂಪಾಯಿ 500 ಆಗ್ತದೆ. ಓಕೆ, ಹಾಗೆ ನೀವು ನನಗೆ ಮಂತ್ಲಿ ಇಷ್ಟು ಬರಬೇಕು ಅಂತ ಹಾಗೆ ಕೂತವ್ರಲ್ಲ? ಏನಿಲ್ಲ, ಇಲ್ಲ, ಎಂತಿಲ್ಲ. ನಾವು ಸ್ಕ್ರಾಪ್ ಇಂದ ಶುರು ಮಾಡಿದವರು. ನಮಗೆ ದಿವಸಕ್ಕೆ 50 ರೂಪಾಯಿ ಆದ ದಿವಸವೂ ಇರ್ಬೋದು, ಇಲ್ಲಿಂದಲ್ಲ ಮೊದಲಿಂದಲೂ. ಅಂದ್ರೆ ಡಾಕ್ಟರ್ ಅಂತ ಅವರು ಮದ್ದು ಕೊಡ್ತಾರೆ ಅಂತ ಗೊತ್ತಾಗಬೇಕಾದ್ರೆ ಜನಗಳಿಗೆ ಎಷ್ಟು ಬೇಕಾಗ್ತದೆ. ಕರೆಕ್ಟ್. ಇಲ್ಲಿ ಸಾರ್ವಜನಿಕ ಜೀವನದಲ್ಲಿ ನಾವು ಇಲ್ಲಿ ಈ ಚಾರ್ಮಾಡಿ ಚಿಬ್ಬಿದ್ರೆ ಗ್ರಾಮಗಳಲ್ಲಿ ದೇವಸ್ಥಾನಗಳು ಅದು ಇದು ಅಂತೇಳಿ ಹೋಗ್ತಾ ಇರ್ತೇನೆ. ಇಲ್ಲಿ ಮತ್ತೆ ಬ್ರಹ್ಮಕ್ಲಸ ಟೈಮ್ನಲ್ಲಿ ಅದರಲ್ಲಿ ಅದರ ಉಸ್ತುವಾರಿಯಲ್ಲಿ ನಾನು ಸಹಭಾಗಿಯಾಗಿರ್ತೇನೆ. ಮತ್ತು ಒಂದು 15 ವರ್ಷ ಗಣೇಶೋತ್ಸವ ಸಮಿತಿ ಚಾರ್ಮಾಡಿ ಗ್ರಾಮದ ಇದರಲ್ಲಿ ಅಧ್ಯಕ್ಷನಾಗಿದ್ದೆ. ಮತ್ತು ಈಗಲೂ ನಾನು ಇಷ್ಟದೇವರ ಬೆಟ್ಟ ಅಂತೇಳಿ ನನ್ನ ಮನೆ ಎದುರುಗಡೆ ಮೇಲೆ ಒಂದು ಇದು ಉಂಟು, ಭೂತದ ದೈವಸ್ಥಾನ, ಅಲ್ಲಿ ಅಧ್ಯಕ್ಷ ಆಗಿದ್ದೇನೆ. ಈಗೆಲ್ಲ ಈ ವ್ಯವಸ್ಥಾಪಕ ಸಮಿತಿ ಎಲ್ಲ ಯಾರ್ದು ಇಲ್ಲ, ಈಗೆಲ್ಲ PDOಗೆ ಬಿಟ್ಟು ಕೊಡಬೇಕು ಅಂತೇಳಿ ಆರ್ಡರ್ ಆಗಿದೆ. ಹಾಗೆ ಉಂಟದು, ಆದರೆ ಅದರದ್ದು ಮಾಡ್ತಾ ಇದ್ದೆ. ಈಗ ಇನ್ನು ಬರುವ ವರ್ಷ ಬ್ರಹ್ಮಕಲಶ ಮಾಡಬೇಕಂತಿದ್ದೆ. ಹೊಸತು ಕಾಂಪೌಂಡ್ ಹಾಲ್ ಎಲ್ಲ ಕಟ್ಟಿ ಅದರದ್ದು ಬಾಕಿ ಅವರು ಅದನ್ನು ಇದು ನೋಡ್ತಾ ಇದ್ದೆ. ನಮಗೆ ಹೆಚ್ಚು ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಆಗಲ್ಲ, ಕೈ ಕಾಲು ಗಂಟು ನೋವು, ಮೇಲೆ ಹತ್ತೋದು ಕೆಳಗೆ ಇಳಿಯೋದೆಲ್ಲ ಆಗೋದಿಲ್ಲ. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಬಹಳ ವಿಶೇಷವಾಗಿ 50 ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ಮಾಡ್ತಾ ಇರುವಂತಹವರು, ಅವರು ಡಿಪ್ಲೊಮಾ ಆಯುರ್ವೇದಿಕ್ ಮೆಡಿಸಿನ್ ಈ ಪದವಿಯನ್ನು ಪಡೆದಿದ್ದಾರೆ. ಅವರು ರೋಗಿಗಳ ಜೊತೆಗೊಂದು ಅತ್ಯುತ್ತಮವಾದಂಥ ಒಡನಾಟವನ್ನು ಹೊಂದಿದ್ರು. ಅದರ ಜೊತೆಗೆ ರೋಗಿಗಳಿಗೆ ಫಸ್ಟ್ ಇಲ್ಲಿಗೆ ಬರೋದು ಈರು ಮುಟ್ಟಿಯರಂಡ ಎಂಕಲ್ ಗುಣಾಪ ಅಂತ ಹೇಳುವಂಥ ಒಂದು ಮಾತಿದೆ ಇಲ್ಲಿ.
ಅವರ ಕೈಗುಣ ಆಗಿದೆ. ಅದರ ಜೊತೆಗೆ ಅವರೊಂದು ಕಷ್ಟಪಟ್ಟ ಜೀವನವನ್ನ ಹೇಳಿದ್ರು. ಅವತ್ತು ಹೇಗಾಯ್ತು, ಏನೆಲ್ಲ ಕಷ್ಟವನ್ನ ಪಟ್ಟಿದ್ದೇವೆ ಅನ್ನುವಂಥದ್ದು ಹೇಳಿದ್ರು. ಕಷ್ಟ ಪಟ್ಟಿದ್ದಾರೆ ಬದುಕು ಕಟ್ಟಿಕೊಳ್ಳುವುದಕ್ಕೆ, ಆದರೆ ಬಹಳಷ್ಟು ಜನರ ಬದುಕನ್ನ ಆರೋಗ್ಯವಂತರನ್ನಾಗಿ ಕಟ್ಟುವುದಕ್ಕೆ ನೆರವಾದಂತಹ ವೈದ್ಯರು. ಈ ವೈದ್ಯರ ದಿನದ ಈ ವಾರದಲ್ಲಿ ಈ ವಿಶೇಷವಾದ ಸಂದರ್ಶನವನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಪಂಚಾಯತ್ ಸ್ಟಾರ್ ಮಾಡಿ ಜೊತೆಗೆ ದಾಮೋದರ ತೊಂಡೋಲೆ, ಸುದ್ದಿ ನ್ಯೂಸ್, ಕಕ್ಕಿಂಜೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.